ಬಿಳುಪಾದ ಗಡ್ಡವು ಈತನ ಬಿಳುಪಾದ ಗಡ್ಡವು ಬಿಳುಪಾದ ಗಡ್ಡವು ನೋಡು ಗಡ್ಡವು ನೋಡಲೇ ತರಹಾಸ್ಯ ವಿನೋದವು ನೋಡಲೇ ತರಹಾಸ್ಯ ವಿನೋದವು ನೋಡಲೇ ತರಹಾಸ್ಯ ವಿನೋದವು ಖ್ಯಾತರಂಗದೊಳೋರ್ವ ನಿರ್ಪನು ಖ್ಯಾತರಂಗದೊಳೋರ್ವ ನಿರ್ಪನು ನಾವು ಮಾತನಾಡಿಸಬೇಕಿವನನ್ನು ಇದನ ಬಿಳುಪಾದ ಗಡ್ಡವು ನೋಡಲೇ ತರಹಾಸ್ಯ ವಿನೋದವು ನೋಡು ಈ ಲೋಕದ ಪರಿವೇ ಇವನಿಗಿಲ್ಲ. ಅಮ್ಮ ಅಣ್ಣ ಅದಲ್ಲ, ಇವನ ವೇಷವನ್ನು ನೋಡಿದ್ರೆ ಒಮ್ಮೆಗೆ ನಗೆ ಉಕ್ಕಿ ಬರುತ್ತಾನೆ. ಒಳ್ಳೆ ವೇಷ ಮಾಡಿದ್ದಾನೆ ಇವ. ಕೋಲ ಮುನಿ ಅಲ್ಲ ಅಮ್ಮ, ಬಿಳುಪಾದ ಗಡ್ಡ, ಬಿಳಿ 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 ಬಿಳಿ. ಹೌದೌದು, ಮುಖಕ್ಕೆ ಅಡ್ಡವಾಗಿ ಮುಖವೇ ಕಾಣುವುದಿಲ್ಲ. ಒಂದು ಮೂಗು ಎರಡು ಕಣ್ಣು ಬಿಟ್ರೆ ಮತ್ತೆ ಇವನ ಮುಖವನ್ನೆಲ್ಲ ಆವರಿಸಿರುವುದು ಆ ಗಡ್ಡ ಮಾತ್ರ. ಹೌದೌದು, ಮಾತ್ರವಲ್ಲ ಎಲ್ಲಿ ಸಿಕ್ಕಿದವೇನು ಇವನ ತಲೆಗೂದಲು ನೋಡು, ಜಡ ಕಟ್ಟಿ ಹೇಗಾಗಿದೆ, ಗೀಜಗನ ಗೂಟಿನ ಹಾಗಾಗಿ ಹೋಗಿ. ಹೌದೌದು ಅಮ್ಮ, ಮೈಗೆಲ್ಲ ಸಿಕ್ಕಿದನ್ನೆಲ್ಲ ಲೇಪಿಸಿ. ಹೌದೌದು, ನಾಮವ ಮತ್ತೊಂದು ಎತ್ತದು ಕರ್ಮವ. ಅಮ್ಮ, ನಾವು ನಮ್ಮಷ್ಟಕ್ಕೆ ಮಾತಾಡುದು. ಒಂದು ವಚನವ ನುಡಿಯಲು ಮುನಿಯೇ ಮನ ಬಂದಂತೆ ವಿಪರೀತ ಎಸಗಲು, ಮನ ಬಂದಂತೆ ವಿಪರೀತ ಎಸಗಲು, ಒಂದೊಂದು ವಚನವ ನುಡಿಯಲು ಮನ ಬಂದಂತೆ ವಿಪರೀತ ಎಸಗಲು, ಒಂದನ್ನು ಗಳಿಸದೆ ಸುಮ್ಮನೆ, ಒಂದನ್ನು ಗಳಿಸದೆ ಸುಮ್ಮನೆ ಅಜಿತೇಂದ್ರಿಯ ಕುಳಿತಿದ್ದ ಒಮ್ಮೆಗೆ, ಅಜಿತೇಂದ್ರಿಯ ಕುಳಿತಿದ್ದ ಒಮ್ಮೆಗೆ ಒಂದೊಂದು ವಚನವ ನುಡಿಯಲು ಮನವಾದತೆ ವಿಪರೀತ ಎಸಗಲು, ವಿಪರೀತ ಎಸಗಲು.
ಇವ ನಮಗೆ ಬೈಯುವುದ ಹೇಗೆ? ಅದು ಯಾವುದಲ್ಲ, ಯಾವುದೋ ಮಂತ್ರವನ್ನು ಜಪಿಸುತ್ತಾ ಇದ್ದ. ಮುನಿ, ನಿನ್ನ ಮಂತ್ರಕ್ಕೆ ಬೆಂಕಿ ಬಿಟ್ಟು ನಾವು ಆಗದೆ ನಿಲ್ಲಿಸಿ ಮಾತಾಡ್ತಾ ಇದ್ದೇವೆ. ಹೌದು, ನಮಗೆ ಕೆಲಸ ಇಲ್ಲ ಅಂತ ಹೇಳಿ ಬಂದದ್ದು. ಏನು ನಮ್ಮ ಮಾತಿಗೆ ಬೆಲೆಯೇ ಇಲ್ವೋ? ನಾವು ಹುಂಡ ಪುಂಡರಿಗೆ ಒಂದು ಮರ್ಯಾದೆಯೇ ಇಲ್ವಾ? ಪಾಪಿಷ್ಟ, ಕಣ್ಣು ತೆರೆದು ನಮ್ಮನ್ನು ನೋಡು, ನಮ್ಮಲ್ಲಿ ಮಾತನಾಡು, ಒಂದೊಂದು ವಚನವನ್ನು ಮಾತನಾಡು. ಏನು ಕೆಲಸಕ್ಕಿಲ್ಲದೆ ಅಣ್ಣ ಸ್ವಲ್ಪ ಮಾತಾಡು. ನಮ್ಮ ಮಾತನಾಡಿ ಪ್ರಯೋಜನ ಇಲ್ಲ, ಏನಾದ್ರೂ ವಿಪರೀತ ಮಾಡ್ಲೇಬೇಕು. ಇದು ಗಡ್ಡ ಬಹಳ ಚಂದ ಉಂಟು, ಸ್ಪರ್ಶ ಜ್ಞಾನವೇ ಇಲ್ಲ. ಇನ್ನು ಏನು ಮಾಡಿಯೂ ಪ್ರಯೋಜನ ಇಲ್ಲ. ಕುಳಿತಿದ್ದಾನಲ್ಲ ಇವನನ್ನು ಎಳೆದು ಕೆಳ ಕೋಲಮುನಿಗಳಿವರು ಹಿಂಸಿಸುತ್ತಾ ಇದ್ದೀರಿ. ಎಲ್ಲಿ ಯಾಜ ಯಜ್ಞಾದಿಗಳಿಗೆ ಕಂಟಕ ಪ್ರಾಯತಾರೋ ಅಂತಹ ದುಷ್ಟರ ನಾಶ.
ಇದ್ಯಾ? ಹೌದು. ನಿನ್ನ ಅಹಂಕಾರವನ್ನು ಇಳಿಸ್ತೇನೆ. ಜಯ 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 ಜಯ. ಗೋತ್ರವೈರಿ ದೇವ ಮೊತ್ತ ಸಹಿತ ಬದ ವೃತ್ತಾಂತ ಪೊಸತೇನು ಬಿತ್ತರಿಸಯ್ಯ ಚಿತ್ತದೋಳರಿಯೇನು ತೊರೆದು ಜಡ್ವೈರಿಯ ಎತ್ತೇನು ಮನವನ್ನು ತುರ್ಯಾವಸ್ಥೆಯೊಳು ಓ ಓ, ಗೋತ್ರವೈರಿಯೇ, ನಮೋ ನಮಃ. ದೇವ ಮೊತ್ತದೊಂದಿಗೆ ಬಂದು ನನ್ನ ಪದಮೂಲದಲ್ಲಿ ನುತಿಸುತ್ತಾ ಇರುವಂತಹ ನಿಮ್ಮ ಧ್ವನಿಯನ್ನ ಆಲಿಸಿ ಸಮಾಧಿಸ್ಥನಾಗಿ ಆನಂದವನ್ನು ಹೊಂದುತ್ತಾ ಇದ್ದಂತಹ ನಾನು ನಿಜಯೋಗದಿಂದ ಕೆಳಗಿಳಿದೆ. ಧನ್ಯರಾದೆ. ನಿಮ್ಮ ಮುಖಾವಲೋಕವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಯಾಕೋ ಏನು ನನ್ನ ಒಳಗೆ ನನಗೆ ಆಶ್ಚರ್ಯ. ಏನು? ನಾನು ಜಾಗೃತ್ ಸ್ವಪ್ನ ಸುಷುಪ್ತಿ ಎನ್ನುವಂತಹ ತ್ರೈ ಅವಸ್ಥೆಗಳಿಂದ ಹೊರತಾದ ತುರೀಯ ಸ್ಥಿತಿಯಲ್ಲಿ ತಪಶ್ಚರ್ಯೆಯಲ್ಲಿ ತೊಡಗಿದವ. ಸತ್ಯ. ಇಂತಹ ತಪಸ್ಸಿನಿಂದ ವಿಮುಖನಾಗಿ ನಿಮ್ಮನ್ನು ಕಾಣಬೇಕಾದರೆ ಯಾವ ಕಾರಣವೂ ಅರ್ಥವಾಗುತ್ತಾ ಇಲ್ಲ. ಕಣ್ಣು ಬಿಟ್ಟ ತಕ್ಷಣದಲ್ಲಿಯೇ ಮುಂಭಾಗದಲ್ಲಿ ನೆರೆದವರು ನೀವುಗಳು. ಹೊಸ ವಿಚಾರ ಏನಾದರೂ ಇದೆಯೇ? ಇದೆ. ಏನಿದೆ? ಸನ್ನಿಧಾನದಲ್ಲಿ ಅರಿಕೆ ಬರ್ತಾ ಇದೆ. ಋಷಿಕುಲಾಗ್ರಣಿ ಕೇಳುಧೀಜನನು ನಿರ್ಣಯ ವಿಷಯವ ತಿಳುಹಲೀಕ್ಷಿಸಲು ಬಂದಿಹುದೇ ಹೊಸದಾಗಿ ಕಂಡೇನು ಗುಣಪ ಭಕ್ಷಕರು ಹೊಸದಾಗಿ ಕಂಡೇನು ಗುಣಪ ಭಕ್ಷಕರು ಬಂಧಿಸಿದು ನಿನ್ನನ್ನು ದಣಿಸುತ್ತಲಿರುವುದನು ಋಷಿಕುಲಾಗ್ರಣಿ ಕೇಳುವುದೀಜನನು ನಿರ್ಣಯ ವಿಷಯವ ತಿಳುಹಲೀಕ್ಷಿಸಲು ಬಂದಿಹುದೇ ಕೇಳು ಓ ಋಷಿಕುಲಾಗ್ರಣಿಯೇ, ಇಂದ್ರ, ನಮ್ಮ ಗುರುವರ್ಯರು ದಿಷಣರು ನಿಮ್ಮ ಬಗ್ಗೆ ಈ ವರದ ಬಗ್ಗೆ ವಿಸ್ತಾರವಾಗಿ ನಮ್ಮಲ್ಲಿ ಹೇಳಿದ್ದಾರೆ. ದಿಷಣರು ಹೇಳಿದಂತೆ ಈ ವನವನ್ನು ನಿಮ್ಮನ್ನು ವೀಕ್ಷಿಸುವುದಕ್ಕಾಗಿ ಈ ಕಡೆ ಬಂದಿದ್ದೇನೆ. ಬಂದಾವಾಗ ಗುಣಪ ಭಕ್ಷಕರು, ಗುಣಪ ಭಕ್ಷಕರು, ಹೌದು, ದುಷ್ಟರು ಎಲ್ಲಿದ್ದರೋ ಗೊತ್ತಿಲ್ಲ ಬ್ರಾಹ್ಮಣ ಮುನಿಗಳನ್ನು ಮುನಿ ವಧುಗಳನ್ನು ಹಿಂಸಿಸುತ್ತಾ ನಿಮ್ಮ ಶರೀರವನ್ನೇ ಹಿಂಸಿಸುವುದಕ್ಕೆ ಪ್ರಾರಂಭಿಸಿದರು. ಹೌದೇ? ತುರ್ಯಾವಸ್ಥೆಯಲ್ಲಿರುವಂತಹ ನಿಮಗೆ ಆ ಗೊಡವೆ ನಿಮಗಿಲ್ಲ. ತಿಳಿದಂತಹ ನಾವು ಆ ಪುಂಡರನ್ನು ಓಡಿಸಿದೆವು. ಈಗ ನಿಮ್ಮ ಆಶೀರ್ವಾದವೇ ಮುಖ್ಯ ಸ್ವಾಮಿ. ತ್ರಿದಶ ಪಾಲಕರೇ, ಅರ್ಥವಾಯಿತು. ತ್ರಿದಶ ಪಾಲಕನದ ಮಾತುಗಳನ್ನಾಲಿಸುತ್ತಾ ತ್ರಿದಶ ಪಾಲಕನದ ಮಾತುಗಳನ್ನಾಲಿಸುತ್ತಾ ಅದಕ್ಕೆ ಋಷಿವರೋ ದೇಹ ಶಾಶ್ವತವಲ್ಲ, ಹೃದಯದಲ್ಲಿ ತನಗ್ಯಾವ ಭಯವಿಲ್ಲ. ದೇಹ ಶಾಶ್ವತವಲ್ಲ, ಹೃದಯದಲ್ಲಿ ತನಗ್ಯಾವ ಭಯವಿಲ್ಲ. ಶಾಂತತೆಯ ಧರಿಸಿ ನಿಜವೋ ತಿಳಿಯಲು ಕೇಳು. ಆ ತ್ರಿದಶ ಪಾಲಕರೇ,
ಶಿವಕುಲಾಗ್ರಣಿಯೇ, ಈ ಪರಿಸರದಲ್ಲಿ ನಡೆದಂತಹ ಪರಿಸ್ಥಿತಿಯ ಬಗ್ಗೆ ಹಾ. ನೀವು ಆಡಿಕೊಂಡಾಗ ಮೇಲ್ನೋಟಕ್ಕೆ ಕಾಣಬಹುದು ಈ ಕೋಲಮುನಿಯ ರಕ್ಷಣೆಗೆ ನಿಂತವರು ದೇವಾದಿ ದೇವತೆಗಳು ಎನ್ನುವ ಹಾಗೆ. ನಿಜವಾಗಿ ನಮ್ಮಂಥವರ ರಕ್ಷಣೆಗೆ ಒದಗಿ ಬರುವುದು ಯಾವುದು ಬಲ್ಲಿರ? ಯಾವುದು? ನಾವು ಗಳಿಸಿಕೊಂಡಂತಹ ಜ್ಞಾನವೇ ನಮಗೆ ಶ್ರೀರಕ್ಷೆಯಾಗಿ ಒದಗಿ ಬರ್ತದೆ. ಖಂಡಿತ ಸತ್ಯವಾಯಿತಲ್ಲ. ಈಗ ಅವರು ನನ್ನ ದೇಹಕ್ಕೆ ಹಿಂಸಿಸ್ತಾ ಇದ್ರು, ಹೌದು. ನಿಮ್ಮ ಅರಿವಿಗೆ ಬರಲ್ಲ ಎನ್ನುವ ಹಾಗೆ ನೀನು ಆಡಿದ್ದರಿಂದ ಮಾತ್ರ ಗೊತ್ತಾದದ್ದು. ಯಾಕೆ ಬಲ್ಲೆಯ? ಯಾಕೆ? ಲೋಕ ಕಲ್ಯಾಣಕವಾದಂತಹ ಕಾರ್ಯಗಳನ್ನೇ ಕೈಗೊಳ್ಳುತ್ತಾ ಆ ಮೂಲಕವಾಗಿ ಆತ್ಮಾನಂದವನ್ನು ಹೊಂದುವವರು ನಾವು. ಸಂತೋಷ. ನಮಗೆ ಯಾವುದೇ ಸ್ವಾರ್ಥ ಇಲ್ಲ. ಸತ್ಯ. ನಮಗಿರುವಂತಹ ಸ್ವಾರ್ಥ ಒಂದೇ, ಯಾವುದು? ಲೋಕದ ಒಳಿತು. ಇದು ಋಷಿಮುನಿಗಳು ಇರುವಂತಹ ಸ್ವಾರ್ಥ. ಹಾ. ಕಾಡು ಅರಾಜಕವಾದಾಗ ರಾಜನು, ನಾಡು ಅರಾಜಕವಾದಂತಹ ನಮ್ಮ ಋಷಿಮುನಿಗಳು ಅದರ ರಕ್ಷಣೆಗೆ ನಿಲ್ಲಬೇಕಾದದ್ದು ಹೊಣೆಗಾರಿಕೆ. ಸರಿ. ಈಗ ಒಂದರ್ಥದಲ್ಲಿ ನೀನು ರಾಜನೇ ಹೌದು. ನನ್ನನ್ನು ಹಿಡಿದು ಹಿಂಸಿಸುವುದರ ಮೂಲಕವಾಗಿ ಇಲ್ಲಿ ಅರಾಜಕತೆಯನ್ನು ಸೃಷ್ಟಿಸುವುದಕ್ಕೆ ಅವರು ಒದಗಿ ಬಂದಾಗ ನೀನು ಸಿಟೆದಂತೆ ಪರಿಣಾಮವಾಗಿ ದಿಕ್ಕುಗೆಟ್ಟು ಓಡಿದ್ದಾರೆ. ನನಗೆ ಅರಿವಿಗೆ ಬಾರದೇ ಇರುವುದಕ್ಕೆ ಕಾರಣ ಏನು? ನನಗೆ ದೇಹದಲ್ಲಿ ಯಾವುದೇ ಭಯ ಇಲ್ಲ. ಹಾಗಾಗಿ ನಾನು ನಿಶ್ಚಲವಾದಂತಹ ಭಕ್ತಿಯಿಂದ ಅವರನ್ನು ಎದುರಿಸಿದ್ದೇನೆ ಎನ್ನುವುದೇ ಸ್ಪಷ್ಟ. ಪರೋಕ್ಷವಾಗಿ ದೇಹ ಶಾಶ್ವತವಲ್ಲ. ಹೌದು ಇಂದ್ರ, ದೇಹ ಯಾವತ್ತಾದರೂ ಶಾಶ್ವತವಾ ಹೇಳು? 8 ಗೇಣಿನ ದೇಹ, ರೋಮಗಳೆಂಟು ಕೋಟಿಯು, ಕೀಲ್ಗಳು 68, ಮಾಂಸಗಳಿಂದ ಮಾಡಿದ ಮನೆಯ ಮನ ಅಳಿದು ಆತ್ಮ ಅಗಲಿದ ನಂತರ ಒಣ ಹೆಂಟೆಯಲ್ಲಿ ಮುಚ್ಚುತ್ತಾರೆ. ಖಂಡಿತ. ಹಾಗಾದರೆ ದೇಹದಲ್ಲಿ ಫಲ ಪುರುಷಾರ್ಥ ಏನುಂಟು? ನಾವು ಗಳಿಸಿದಂತಹ ಶಾಶ್ವತವಾದಂತಹ ಕೀರ್ತಿ, ನಾವು ಪ್ರಪಂಚಕ್ಕೆ ಏನು ಕೊಟ್ಟಿದ್ದೇವೆ ಅದು ಮಾತ್ರ ಶಾಶ್ವತವಾಗಿ ಉಳಿಯುತ್ತದೆ. ಹಾಗಾಗಿ ಆ ಪರಮ ಸತ್ಯವನ್ನು ತಿಳಿದವ ನಾನು. ನೀನು ಬಂದದ್ದು ಪರಮ ಉಪಕಾರವಾಯಿತು. ದಿಶಣಾರು ಹೇಳಿದ ಹಾಗೆ ಇಲ್ಲಿಗೆ ನಿನ್ನ ವಿಜಯಂಗೈದಿದ್ದೀಯ. ಅದೇ ನನಗೆ ತೋಷಮಾನಸವಾಗುವುದಕ್ಕೆ ಕಾರಣ. ಬೃಹತಾಂಪತಿ ಬೃಹಸ್ಪತಿ, ವಾಚಾಂಪತಿ ವಾಚಸ್ಪತಿ. ಹೌದಾ ಅಲ್ವೋ? ಅಂತಹ ಜ್ಞಾನಿಗಳು ಆಡಿದ ಬಳಿಕ ಅದರಲ್ಲಿ ಸತ್ಯಾಸತ್ಯತೆ ಇದೆ ಎನ್ನುವುದು ಸ್ಪಷ್ಟ. ಇಂದ್ರ, ಇಲ್ಲಿಯ ಬಗ್ಗೆ ಅರಿವು ಮೂಡಿಸಬೇಕಲ್ಲ ತಾವುಗಳು. ಕೇಳು ನಿಜರ ಪಾಲನೆ ನುಡಿಯ ಬಾಳುವೆ ಸ್ಥಿರವಲ್ಲವೆಂಬ ಸಂಗತಿಯ, ಬಾಳುವೆ ಸ್ಥಿರವಲ್ಲ ಎಂಬ ಸಂಗತಿಯ ನುಡಿಯ ಬಾಳುವೆ ಸ್ಥಿರವಲ್ಲವೆಂಬ ಸಂಗತಿಯ ಜಾಲವರಿತು ಜಗತ್ಪಾಲೆ ಶಾಂಭವಿಯ ಲೀಲೆಯಿಂದಲೇ ಭಜಿಸುವೆನು ಕೇಳಯ್ಯ. ಶಂಭರರ್ಯ ಛಾಯೆ ಅಂಬಾವನದೊಳು ಶುಂಭ ನಿಶುಂಭ ಮರ್ದಿನಿಯು ದೋಷದೊಳು ಕಂಬು ಕಂದರಿಯು ಕದಂಬ ಠಾಣ್ಯದೊಳು ಸಂಭ್ರಮದೊಳು ತಾ ಸಂಚರಿಸುತ್ತಿಗಳು. ಕೇಳು ನಿರ್ಜರ ಪಾಲನೆ ನುಡಿಯ. ನಿರ್ಜರ ಪಾಲ ಭೂಲೋಕಕ್ಕೂ ಸ್ವರ್ಗಲೋಕಕ್ಕೂ ಅವಿನಾಭಾವವಾದಂತಹ ಸಂಬಂಧ. ಭೂಲೋಕವನ್ನು ನೀನು ಯಾವತ್ತೂ ಮರೆಯುವುದಿಲ್ಲ ಎನ್ನುವಂತಹ ವಿಚಾರ ನನಗೂ ವೇದ್ಯ. ಮರೆಯಬಾರದು. ಹೌದು ತಾನೇ? ಮೂಲಕ್ಕೆ ಇಳಿದಿದ್ದೀಯ, ಆಳಕ್ಕೆ ಇಳಿದಿದ್ದೀಯ. ನನ್ನ ಸಮಕ್ಷದಲ್ಲಿ ನನ್ನನ್ನು ನುಡಿಸುತ್ತಾ ಇರುವಾಗ ನನಗೆ ಆನಂದ. ದೇಹದ ಬಗ್ಗೆ ಹೇಳಿದೆ, ಬಾಳುವೆಯ ಬಗ್ಗೆ ಹೇಳಬೇಕು. ಯಾಕೆ? ನಾನು ಈ ಪರಿಸರದಲ್ಲಿ ಬದುಕಿ ಬಾಳಿದವ. ಜನನ ಮರಣ ಎನ್ನುವಂತಹ ದಡಗಳ ನಡುವೆ ಸುಖ ದುಃಖ ಎಂಬ ಮಡುವಿನೊಳು ಇಂಗುತ್ತಾ ಈಸುತ್ತಾ 3 ದಿನ ಇದ್ದು ಇಲ್ಲದಾಗುವುದೇ ನಶ್ವರವಾದಂತಹ ಬಾಳು. ಶಾಶ್ವತವಾದಂತಹ ಬಾಳು ಯಾವುದು? ಆದರ್ಶಪ್ರಾಯನಾಗಿ ನೀನೇ ಸಾಕ್ಷೀಭೂತವಾಗಿ ಒದಗಿ ಬಂದಿದ್ದೀಯ. ನಮ್ಮಂತಹ ಅನೇಕ ಸಾಧನೆಯನ್ನು ಮಾಡಿದಂತಹ ಮುನಿಮನೀಷಿಗಳು ಅದನ್ನಲ್ಲಿ ಉಳಿಸಿ ಹೋಗಿದ್ದಾರೆ. ಸಾಮಾನ್ಯರು ಆಡಬಹುದು ಇದು ಕೋಲವನ ಎನ್ನುವ ಹಾಗೆ. ಕೋಲಮುನಿಯಾದಂತಹ ನಾನು ತಪಶ್ಚರ್ಯಲ್ಲಿ ತೊಡಗಿದ್ದೇನೆಂಬ ಕಾರಣಕ್ಕಾಗಿ ಆಡುತ್ತಿದ್ದಾರೆಯೇ ವಿನಃ ನಾನು ತಿಳಿದಂತಹ ಪರಮಸತ್ಯ ಯಾವುದು ಬಲ್ಲೆಯ? ಯಾವುದು ಪರಮಸತ್ಯ? ಮಹಿಷಾಂತಕಿಯಾಗಿ, ಶುಂಭ ನಿಶುಂಭಾಂತಕಿಯಾಗಿ
ದೇವಾದಿ ದೇವತೆಗಳಾದಂತಹ ನಿಮ್ಮೆಲ್ಲರನ್ನೂ ಸಜ್ಜನರನ್ನು ಸಲಹಿ ಸಾಕಿದಂತಹ ಮಹಾಮಾತೆ ಆ ಶಾಂಭವಿ ತಾಯಿ ಇಲ್ಲಿಯೇ ನೆಲೆ ನಿಂತು ನಿತ್ಯವೂ ಸಂಚರಿಸುತ್ತಾ ಇದ್ದಾಳೆ ಎನ್ನುವಂತಹ ಪರಮ ಸತ್ಯವನ್ನು ನಾನು ತಿಳಿದವ. ಶಾಂಭವಿ. ಹಾಗಾಗಿ ಆ ಬೃಹಸ್ಪತಿ ಆಚಾರ್ಯರುಗಳು ನಿನಗೆ ನಿರ್ದೇಶನ ನೀಡಿದ್ದು ಅದು ಶ್ರೇಷ್ಠವಾದಂತಹ ವನ. ಆ ವನದ ಅಲ್ಲಿರುವ ಕಾರಣ ನಾನು ಶ್ರೇಷ್ಠ. ಆ ಮಹಾಮಾತೆಯನ್ನು ನಿತ್ಯವೂ ಭಜಿಸುತ್ತಾ ಇರುವವ ನಾನು. ಇಂದ್ರ, ಹೇಗೂ ಈ ವನವನ್ನು ಸೇರಿಕೊಂಡಿದ್ದೀಯ. ಇಲ್ಲಿಯ ಗಾಳಿ ಸೇವನೆಯಿಂದ, ಇಲ್ಲಿರುವಂತಹ ಹಣ್ಣುಗಳನ್ನು ಭುಂಜಿಸುವುದರಿಂದ ಆವರಿಸಿದಂತಹ ಪಾಪಲೇಪಗಳು, ದೇಹಕ್ಕಡಿಸಿದಂತಹ ರೋಗ ರುಜಿನಗಳು ನಾಶವಾಗುತ್ತದೆ ಎನ್ನುವಂತಹ ಪ್ರತೀತಿ ಇದೆ. ಹಾಗಾಗಿ ಇಲ್ಲಿಯವರೆಗೆ ಬಂದ ಬಳಿಕ ಈ ವನಾಂತರದಲ್ಲಿ ಸಂಚರಿಸಬೇಕಾದದ್ದು ನಿನ್ನ ಹೊಣೆಗಾರಿಕೆ ಉಂಟು. ಖಂಡಿತ ಪುಣ್ಯವನ್ನು ಗಳಿಸುವಂತಹ ಯೋಗ ಬಂದಿದೆ. ಬರ್ತಿತಾನೆ? ಖಂಡಿತ. ಈ ವನವನ್ನೆಲ್ಲ ಸುತ್ತಾಡಿ ಇಲ್ಲಿರುವ ಹಣ್ಣುಗಳನ್ನು ಬೆದ್ದು ಇಲ್ಲಿರುವ ನೀರನ್ನು ಕುಡಿದು ಗಾಳಿಗೆ ತನುವನ್ನು ಒಡ್ಡಿ ಎಲ್ಲ ದುಃಖವನ್ನು ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.